ಏಪ್ರಿಲ್ 1ರಂದು ಉಡುಪಿಯಲ್ಲಿ ವಿಶಿಷ್ಟ ರೀತಿಯ ಏಪ್ರಿಲ್ ಫೂಲ್ ಹೋರಾಟವೊಂದು ನಡೆದಿದೆ. ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಅಪೂರ್ಣ ಕಾಮಗಾರಿಗೆ ಸಂಬಂಧಿಸಿ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಕೋಟೆ ಶ್ರೀನಿವಾಸ ಪೂಜಾರಿ ವಿರುದ್ಧ ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪ್ರತಿಭಟನಾಕಾರರು ತಮ್ಮ ಮಂಡೆ ಬೋಳಿಸಿಕೊಂಡು ಹೋರಾಟಕ್ಕೆ ಚಾಲನೆಯನ್ನ ನೀಡಿದರು. ಭಿಕ್ಷುಕರಂತೆ ರಸ್ತೆಯಲ್ಲಿ ಅಲೆದಾಡಿದ್ದಾರೆ. ಭಿಕ್ಷುಕ ವೇಷ ಧರಿಸಿದ ಹೋರಾಟಗಾರ ಅನ್ಸರ್ಗೆ ವಿನಯ್ ಕುಮಾರ್ ಸ್ವರ್ಕೆ ಅವರಿಂದ ಭಿಕ್ಷೆ ನೀಡುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಗಿದೆ. ಸಂಸದರು ಕಾಮಗಾರಿ ಪೂರ್ಣಗೊಳ್ಳುವ ಭರವಸೆ ನೀಡಿ ಜನರನ್ನ ಏಪ್ರಿಲ್ ಫೂಲ್ ಮಾಡುತ್ತಿದ್ದಾರೆ ಎಂದು ಅಣಕು ಪ್ರದರ್ಶನಗಳ ಮೂಲಕ ಹೋರಾಟಗಾರರು ಚಾಟಿ ಏಟು ಬೀಸಿದರು. ಮೇಲ್ಸೇತುವೆಯ ಪ್ರತಿಕೃತಿ ಟ್ಯಾಬ್ಲೋ ಹೊತ್ತು ಮೆರವಣಿಗೆಯನ್ನ ನಡೆಸಿದರು. ಕಳೆದ 8 ವರ್ಷಗಳಿಂದ ಮೇಲ್ಸೇತುವೆ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ. ಸತ್ಯವನ್ನ ಮರೆಮಾಚಿ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸುವ ಮೂಲಕ ಏಪ್ರಿಲ್ ಫೂಲ್ ಪ್ರದರ್ಶನ ಮಾಡಿದರು. ನಿಧಾನಗತಿ ಹಾಗೂ ವಿಳಂಬ ನೀತಿಯ ಕಾಮಗಾರಿ ವಿರುದ್ಧದ ಹೋರಾಟದ ಹಿನ್ನೆಲೆಯಲ್ಲಿ ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಾಂಗ್ರೆಸ್ ನಾಯಕರು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಹೋರಾಟಗಾರರು ಸಂಸದರ ವಿರುದ್ಧ ಈ ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.